ಎಂಬುದನ್ನು ಅರಿತು ಎಲ್ಲಾ ಧರ್ಮದವರನ್ನು ಅತಿ ಗೌರವದಿಂದ ಕಾಣುತ್ತಿದ್ದೇವೆ. ಮನುಷ್ಯನು ಮನುಷ್ಯನನ್ನು ಮನುಷ್ಯ ರೂಪದಲ್ಲಿ ನೋಡದಿದ್ದರೆ ಅವನೊಬ್ಬ ಮನುಷ್ಯ ರೂಪದ ರಾಕ್ಷಸ ಆಗಿರುತ್ತಾನೆ. ಜ್ಯೋತಿ ಶರ್ಮಳು ಒಬ್ಬ ಮಹಿಳೆಯಾಗಿದ್ದುಕೊಂಡು ಬೇರೆ ಧರ್ಮದ ಯುವತಿಯರನ್ನು ರಕ್ಷಿಸುವುದನ್ನು ಬಿಟ್ಟು ಸ್ವತಃ ತನ್ನ ಮೈ ಮೇಲೆ ರಾಕ್ಷಸ ಬಂದಂತೆ ವರ್ತಿಸಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ್ದಷ್ಟು ಎಷ್ಟು ಸಮಂಜಸವೆಂದು ನಾವಿಂದು ಕೇಳಬೇಕಾಗಿದೆ. ನಮಗೆ ಬೆಳಕು ಕೊಡುವ ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ಮೈ ಮೇಲೆ ಹರಿಯುವ ರಕ್ತದ ಬಣ್ಣ ಒಂದೇ, ನಾವು ಸೇವಿಸುವ ಗಾಳಿಯೊಂದೇ. ಜಾತಿ ಮತ ಧರ್ಮ ಮಾತ್ರ ಬೇರೆ ಬೇರೆ ಏತಕ್ಕೆ? ನಾವು ಕ್ರೈಸ್ತರು ಶಾಂತಿ ಪ್ರಿಯರು, ಯಾವತ್ತೂ ಯಾರಿಗೂ ನೋಯಿಸಿದವರಲ್ಲ. ನಮ್ಮನ್ನು ನಿಮ್ಮವರೆಂದು ಭಾವಿಸಿ ಸಂವಿಧಾನದ ಹಕ್ಕಿನಂತೆ ನಮ್ಮನ್ನಿಂದು ಬದುಕಲಿ ಬಿಡಿ. ದೇಶಾದ್ಯಂತ ಬಂಧನಕ್ಕೊಳಪಡಿಸಿದ ನಿರಪರಾಧಿ ಧರ್ಮಗುರುಗಳನ್ನು ಹಾಗೂ 25ನೇ ತಾರೀಕು ನಮ್ಮ ಸಹೋದರಿಯರನ್ನು ಬಂಧನಕ್ಕೊಳಪಡಿಸಿ ಜಾಮೀನಿನಲ್ಲಿ ಬಿಡುಗಡೆಗೊಳಿಸಿದ ನಿರಪರಾಧಿ ಧರ್ಮ ಭಗಿನಿಯರ ಮೇಲಿನ ಕೇಸುಗಳನ್ನು ಹಿಂಪಡೆಯಬೇಕು. ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು ಪ್ರಧಾನಿಗಳನ್ನು ನಾವು ಒತ್ತಾಯಿಸಲು ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ. ಈ ಸಭೆಯ ನಂತರ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಹಾಗೂ ಪ್ರಧಾನಿಗಳಿಗೂ ನಾವು ಒಪ್ಪಿಸಲಿದ್ದೇವೆ. ಧನ್ಯವಾದಗಳು. बोलो भारत माता की जय, बोलो भारत माता की जय, बोलो भारत माता की जय. ಈ ಪ್ರತಿಭಟನೆಯಲ್ಲಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದಂತಹ ಕಥೋಲಿಕ ಸಭಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ರಾಲ್ಫ್ ಡಿಕೋಸ್ಟರ್ ಅವರಿಗೆ ಧನ್ಯವಾದಗಳು. ಈಗ ಸಿಸ್ಟರ್ಸ್ ಆಫ್ ಆಂಗ್ಸ್ ಪ್ರೊವಿಡೆನ್ಸ್ ಇದರ ನಿರ್ದೇಶಕಿಯಾದಂತಹ ಸಿಸ್ಟರ್ ಸೆವರಿನ್ ಮೆಡಿಸಿನ್ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವರು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಕೆಳಗಿರುವ ಗೌರವಾನ್ವಿತ ಗಣ್ಯರೇ, ನಿಮಗೆಲ್ಲರಿಗೂ ಈ ಸಂಜೆಯ ನೋವಿನಿಂದ ತುಂಬಿದ ಭಾರವಾದ ನಮನಗಳು. ಮನದಾಳದಲ್ಲಿರುವ ನೋವು, ಹೃದಯದ ಒಳಗಿರುವ ಹೇಳಲ ಸಾಧ್ಯದ ತಳಮಳ, ಭಾರವಾದ ಮನಸ್ಸು, ಯಾರಿಗೂ ಕೇಳದ ಕೂಗು, ಆ ಕೇಳದ ಕೂಗಿಗೆ ಧ್ವನಿಯಾಗಿಸಲು, ಮನದಾಳದ ನೋವಿಗೆ ಉಪಶಮನವಾಗಲು, ಹೃದಯದ ತಳಮಳಕ್ಕೆ ನೆಮ್ಮದಿ ನೀಡಲು ನಾವಿಲ್ಲಿ ಸೇರಿದ್ದೇವೆ. ಪ್ರಿಯ ಬಂಧುಗಳೇ, ಇಂಡಿಯಾ ಈಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂದು ಕೈ ಮುಂದೆ ಮಾಡಿ ಧೈರ್ಯದಿಂದ ಪ್ರವಚಿಸಿದ ದಿನಗಳು ನಿಜಕ್ಕೂ ಸುಂದರ ಸಮಯಗಳಾಗಿದ್ದವು. ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು ಎಂಬ ಕಲ್ಪನೆಯು ಏಕತೆ, ಪ್ರೀತಿ ಮತ್ತು ಸ್ವೀಕಾರವನ್ನು ಒತ್ತಿ ಹೇಳುವ ಪ್ರಬಲ ಸಂದೇಶವಾಗಿತ್ತು. ಆ ನಿರಾತಂಕದ ದಿನಗಳಲ್ಲಿ ನಾವು ಒಟ್ಟಿಗೆ ನಕ್ಕಿದ್ದೇವೆ, ನಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೇವೆ ಮತ್ತು ಎರಡನೇ ಆಲೋಚನೆ ಇಲ್ಲದೆ ಪರಸ್ಪರ ಬೆಂಬಲಿಸಿದ್ದೇವೆ. ನಮ್ಮ ಮುಗ್ಧತೆ ಮತ್ತು ಮುಕ್ತತೆಯು ನಮ್ಮನ್ನು ವಿಭಜಿಸುವ ಲೇಬಲ್ಗಳನ್ನು ಮೀರಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತು. ಪ್ರಭುವೆ, ನಾವು ಒಟ್ಟಿಗೆ ಆಡಿದೆವು, ಒಟ್ಟಿಗೆ ಹಾಡಿದೆವು, ಒಟ್ಟಿಗೆ ಕುಣಿದೆವು, ಒಟ್ಟಿಗೆ ಕುಪ್ಪಳಿಸಿದೆವು. ನಮ್ಮ ಚರ್ಮದ ಬಣ್ಣ ಯಾವುದು ಅಂತ ನಾವು ನೋಡಲಿಲ್ಲ, ನಮ್ಮ ಕಣ್ಣುಗಳ ನೋಟ ಹೇಗಿದೆ ಅಂತೂ ನಾವು ಕಾಣಲಿಲ್ಲ, ನಮ್ಮ ರಕ್ತದ ಬಣ್ಣ ಯಾವುದು ಎಂದು ಪ್ರಶ್ನಿಸಲಿಲ್ಲ. ಆಗ ಮುಗ್ಧತೆ ಮತ್ತು ಮುಕ್ತತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು. ಪ್ರೀತಿಯೇ ನಮ್ಮ ಬಾಣವಾಗಿತ್ತು, ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು. ಒಗ್ಗಟ್ಟು, ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಳೆಯುವ ಕೊಂಡಿಯಾಗಿತ್ತು. ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ,
ಅಂತ ಅಕ್ಕಪಕ್ಕದೆಲ್ಲ ಸೇರಿ ನಾವು ಹಾಡಿದೆವು. ಆದರೆ ಇಂದು ಸನ್ನಿವೇಶ ಬದಲಾಗಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತೋಮ ಅಮೃತಂಗಮಯ, ಶಾಂತಿ 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 ಎಂದು ಜೀವನದಲ್ಲಿ ಅಳವಡಿಸಿಕೊಂಡು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಎಲ್ಲವನ್ನು ತ್ಯಜಿಸಿ ಬಂದವರು ನಾವು ಭಗಿನಿಯರು. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ನೀವೇ ನಮ್ಮ ಅಪ್ಪ ಅಮ್ಮ, ಅಣ್ಣ ಅಕ್ಕ ತಮ್ಮ ತಂಗಿ ಎಂದು, ನೀವೇ ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಂದು ನಾವು ಬಂದೆವು. ತಮ್ಮ ಜೀವನವನ್ನೇ ಪರರ ಒಳಿತಿಗಾಗಿ ಉದಾರ ಮನಸ್ಸಿನಿಂದ ಈ ಸಮಾಜಕ್ಕಾಗಿ ಸಮರ್ಪಿಸಿದವರು ನಾವು. ಪ್ರಿಯರೇ, ನೀವು ನಮ್ಮನ್ನು ಅಶಿಕ್ಷಕಿ, ಅಮಾಯಕಿ, ಅಬಲೆ, ಮಂದಬುದ್ಧಿ, ಪೊಟ್ಟಿ ಅಂತ ತಿಳಿಯಬೇಡಿ. ನಾವು ಬೆಳಕಿನ ಕಿಡಿ, ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ. ನಾವು ಹೆದರುವ, ಬಿಲದಲ್ಲಿ ಅಡಗುವ ಇಲಿಗಳಲ್ಲ, ಹೆದರಿಸುವ ಹುಲಿಗಳೂ ಅಲ್ಲ. ನಾವು ಕುರುಡರಿಗೆ ಕಣ್ಣುಗಳಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ವಯಸ್ಕರಿಗೆ ಊರುಗೋಲಾಗಿ, ಯುವಕರಿಗೆ ದಾರಿದೀಪವಾಗಿ, ಅಬಲೆಯರಿಗೆ ಧೈರ್ಯ ಸಾಂತ್ವನವಾಗಿ, ಬಡವರಿಗೆ ಭಯಪಡಬೇಡ ಮೇಹೂನ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು. ಜನವರಿ 26, 2001 ಗುಜರಾತಿನ ಭುಜ್ ಪ್ರದೇಶ ಮುಂಜಾವು ಎಲ್ಲರೂ ಸುಖ ನಿದ್ರೆಯಲ್ಲಿ ಇರಬೇಕಿದ್ದಾಗಲೇ ಭೂಕಂಪದಿಂದ 20,000ದಿಂದ 30,000 ಜನರು ಭೂಮಿಯ ಒಡಲಿಗೆ ಲೀನವಾದಾಗ, ಅನೇಕರು ತಮ್ಮ ಪ್ರೀತಿಯ ಕರುಳ ಕೊಂಡಿಯನ್ನು ಕಳೆದುಕೊಂಡು ಗೋಳಾಡುವಾಗ ಭಗಿನಿಯರು ತಮ್ಮ ಜೀವನವನ್ನೇ ಲೆಕ್ಕಿಸದೆ ಸಹಾಯ ಮಾಡಲು ಧಾವಿಸಿದವರು ನಾವು. 2004 ಡಿಸೆಂಬರ್ 26 ಸುನಾಮಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ನರಳಾಡುತ್ತಿರುವಾಗ ಸಹಾಯ ಹಸ್ತ ನೀಡಲು ಮುಂಚೂಣಿಯಲ್ಲಿದ್ದವರು 2%ಗೆ ಸೇರಿದ ಭಗಿನಿಯರು. ಹೆಣದ ವಾಸನೆ ಎಂದು ದೂರ ಓಡಿದ ಜನರೇ ಕೇಳಿ, ಅಲ್ಲಿ ಸಿಗುವ ಬಂಗಾರಕ್ಕಾಗಿ ಕಳ್ಳರ ಹಾಗೆ ಬಂದು ಲೂಟಿ ಮಾಡಿದವರು ಯಾರು? 2018ರಲ್ಲಿ ಕೊಡಗು ಗಡಗಡ ಅಂತ ನಡುಗುವ ಸಮಯದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂದವರು 2% ಜನ ಸ್ವಾಮಿ, 2% ಜನ. 2024 ಆಗಸ್ಟ್ ತಿಂಗಳಲ್ಲಿ ಕೇರಳದ ಇಡೀ ವಾಯ್ನಾಡ್ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಲುಗುತ್ತಿರುವಾಗ ಧಾವಿಸಿದ್ದು 2% ಜನ. ಇದನ್ನು ಮಾತ್ರ ಕೇಳದೆ ಇರಬೇಡಿ ಸ್ವಾಮಿ. ಒಂದು ಗ್ರಾಮ ಪಂಚಾಯತ್, ಅದರ ಮುಂದೆ ಒಂದು ಬೃಹತ್ ಸ್ಟೇಡಿಯಂ, ಅಲ್ಲಿಯೇ ಕೆಲ ಮರಗಳು, ಅದರ ಕೆಳಗೆ ಒಬ್ಬ ಮುದುಕ 7 ವರ್ಷದಿಂದ ಬೀದಿ ನಾಯಿಯಂತೆ ಕಡೆ ಜೀವನ ನಡೆಸ್ತಿದ್ದ. ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ. ಕಾರಣ ಇಷ್ಟೇ, ಪಾರ್ಶ್ವವಾಯು ಹೊಡೆದು ಮಲಮೂತ್ರ ಎಲ್ಲ ಮಾಡಿ ವಾಸನೆ ಹೊಡೆಯುತ್ತಿದ್ದ. ಅವನ ಧರ್ಮದವರು ಅನೇಕರು ನೋಡಿದರೂ ನೋಡದಂತೆ ಸಾಗಿದರು. ಆದರೆ 2% ಸೇರಿದ 3 ಧರ್ಮ ಭಗಿನಿಯರು ಆ ಅಜ್ಜನನ್ನು ಎತ್ತಿ ಇದೇ ಮಂಗಳೂರಿನ ಭಗಿನಿಯರು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಅನಾಥಾಶ್ರಮಕ್ಕೆ ಸೇರಿಸಿ ಪ್ರಾಣಿ ಜಾತಿಯಿಂದ ಮಾನವ ಧರ್ಮಕ್ಕೆ ಮತಾಂತರ ಮಾಡಿದ್ದರು. ಸ್ವಾಮಿ 7 ವರ್ಷದಿಂದ ಇದ್ದಂತಹ ಕೊಳಕು ತೊಳೆಯಲು ಆ ಭಗಿನಿಯರಿಗೆ 3 ತಾಸು ಬೇಕಾಯಿತು ಬಂಧುಗಳೇ. ಹೇಳಲು ಹೋದರೆ ಅನೇಕ ನಿದರ್ಶನಗಳಿವೆ. ಇಂತಹ ತ್ಯಾಗ ಮೂರ್ತಿಗಳ ಮೇಲೆ ಪೊಗರಿನ ಟಗರಿನಂತೆ ಮೇಲೆ ಬಿದ್ದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಜೈಲಿನ ಒಳಗೆ ನೂಕಿದ ಆ ವಿಷಕನ್ಯೆ ಜ್ಯೋತಿ ಅಕ್ಕ ಇವತ್ತು ನಾಪತ್ತೆಯಾಗಿದ್ದಾಳಂತೆ, ಅಪ್ಕೊಂಡಿನಂತೆ. ಇಲಿಗಳು ಸಹ ಇಲಿಗಳು
ಇಲಿಗಳು ಮಾತ್ರ ಬಿಲದೊಳಗೆ ಹೋಗ್ತಾವೆ. ಹುಲಿಯಂತೆ ಹಬ್ಬರಿಸಿ ಇಲಿಯಂತೆ ಓಡಿದಳ ವಿಷದ ಬೀಜವನ್ನು ಬಿತ್ತಿ ವಿಷಕನ್ಯೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸರ್, ಖಂಡಿತ ಸಿಗ್ತಾಳೆ. ಕೈಯಲ್ಲಿ ಕೊಳೆತ ಟೊಮೆಟೊ ಇಟ್ಟುಕೊಂಡು ಓಡಾಡಬೇಡಿ ಸ್ವಾಮಿ, ಅದು ವಾಸನೆ ಬರುತ್ತೆ. ಕೈಯಲ್ಲಿ ಸಂವಿಧಾನದ ಪಿಡಿಯನ್ನು ಹಿಡಿಯಿರಿ. ಸಂವಿಧಾನ ವಿಧಿ 25ರಿಂದ 28 ಸರಿಯಾಗಿ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ. ಬರೀ ಪುಸ್ತಕದ ಬದನೆಕಾಯಿ ಆಯ್ತು ಸರ್. ನಮ್ಮನ್ನ ಕೊಲ್ಲಿಕ್ಕೆ ಬರ್ತೀರಾ? ಬನ್ನಿ. ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ? ಹಾಕಿ. ಆಗಲ್ಲ. ಯಾಕೆಂದ್ರೆ ನಾವು ಜೀವಂತ ದೇವರ ಮಕ್ಕಳು. ನಾವು ಬೆಳಕಿನ ಮಕ್ಕಳು. ನಾವು ಬೆಳಕಿನ ಕಿಡಿ, ಪ್ರೀತಿಯ ಪರಿಮಳ ಬೀರುವರು, ಕ್ಷಮೆಯ ಕಾರಂಜಿಯವರು, ಶಾಂತಿಯ ಸಾಗರದಂತಿರುವವರು. ನಮ್ಮನ್ನು ಬಂಧಿಸಲು ನೋಡಬೇಡಿ. ನಾವು ಅಬಲೆಯರಲ್ಲ, ಸಬಲೆಯರು ಸ್ವಾಮಿ, ಸಬಲೆಯರು. ನಾವು ಆಧುನಿಕ ಕಿತ್ತೂರು ಚೆನ್ನಮ್ಮನವರು. ನಮ್ಮದೇ ಕಥೆಯನ್ನು ಬರೆಯುವವರು, ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು. ನಾವು ಕೆತ್ತಿದ ಶಿಲಾಬಾಲಿಕೆಯಲ್ಲ, ದೇವರು ರಚಿಸಿದ ಪ್ರೀತಿಯ ಕಾರಂಜಿಗಳು. ಕೈಯಲ್ಲಿ ಶಕ್ತಿ ಇದೆ ಅಂತ ಗುದ್ದಲು ಬರಬೇಡಿ, ಹೆದರಿಸಲು ಬರಬೇಡಿ. ಈ 2% ಜನರಿಗೆ ಕೂಡ ಶಕ್ತಿ ಇದೆ. ಗುದ್ದೊಡ್ಚಿ ಅಣ್ಣ, ಗುದ್ದೊಡ್ಚಿ, ಎಂಕಲೆಗ್ಲ ಶಕ್ತಿ ಉಂಟು. ಈ ಶಕ್ತಿ ಮಾಂಸ ಕಂಡದ್ದಲ್ಲ, ನಮ್ಮದು ಮಾನವ ಶಕ್ತಿ. ಸತ್ಯಮೇವ ಜಯತೆ ಎಂಬ ನಾಮ ಫಲಕವನ್ನು ಮುಂದೆ ಇಟ್ಟು ಪ್ರೀತಿ, ಶಾಂತಿ, ಕ್ಷಮೆ ಎಂಬ ಬೀಜವನ್ನು ಬಿತ್ತಿ ಸ್ವರ್ಗ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಕ್ರಿಸ್ತನ ಅನುಯಾಯಿಗಳು. ನಮ್ಮನ್ನು ಬಂಧಿಸುತ್ತೀರಾ? ಬಂಧಿಸಿ. ಆದರೆ ನೀವು ಬಂಧಿಸುವುದು ನಮ್ಮನ್ನಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರಗಳನ್ನು, ಆರೋಗ್ಯ ಸಂಪತ್ತನ್ನು, ಸಮಾಜದ ಏಳಿಗೆಯನ್ನು, ವೃದ್ಧಾಶ್ರಮಗಳನ್ನು, ಅನಾಥ ಆಶ್ರಮಗಳನ್ನು ನಿಮಗೆ ಮಾಡಲು ಸಾಧ್ಯವಾ? ಇಲ್ಲ. ಭಾರತ ಮಾತೆ ಇಂದು ಕಣ್ಣೀರು ಹಾಕುತ್ತಿದ್ದಾಳೆ. ತನ್ನ ಮಕ್ಕಳು ನಾವು ಪಡುತ್ತಿದ್ದೇವೆಂದು. ನಿಸ್ವಾರ್ಥ ಭಗಿನಿಯರು ಸ್ವಾರ್ಥಿ ವಿಷಪೂರಿತ ಅಂಧ ಭಕ್ತರಿಗೆ ಶೋಷಣೆಗೆ ಒಳಗಾಗುತ್ತಿದ್ದಾರೆಂದು ನೀವು ನಮಗೆ ಕಷ್ಟ ಕೊಟ್ಟಷ್ಟು ಕೇಳಿರಿ. ಪುನಃ ನಾವು ಅಣಬೆಯಂತೆ ಎಲ್ಲೆಲ್ಲೂ ಹುಟ್ಟುತ್ತೇವೆ. ನೀವು ನಮ್ಮನ್ನು ತುಂಡು ಮಾಡಲು ನೋಡುತ್ತಿದ್ದೀರಾ? ನೆನಪಿಡಿ, ಎಲ್ಲ ತುಂಡುಗಳು ಎರೆಹುಳಿಗೆ ಇದ್ದಂತೆ ಜೀವ ಇರುತ್ತೆ ಸ್ವಾಮಿ, ಜೀವ ಇರುತ್ತೆ. ಭಗಿನಿ ವಂದನಾ ಫ್ರಾನ್ಸಿಸ್ ಹಾಗೂ ಭಗಿನಿ ಪ್ರೀತಿಗೆ ಬೇಲ್ ಕೊಟ್ಟರೆ ಸಾಕಾಗಲ್ಲ. ಕೇಸ್ ಯಾಕೆ ಹಾಕಿದ್ರಿ? ಅದು ನಮ್ಮ ಪ್ರಶ್ನೆ. 7 ದಿನ ನರಕ ಯಾತನೆ ಅನುಭವಿಸಲು ಮಾಡಿದ್ರಲ್ಲ, ಯಾವುದೇ ತಪ್ಪು ಮಾಡದೆ 50,000 ಕಟ್ಟಿಸಿದ್ರಿ ಅಲ್ವಾ? ಭಗಿನಿಯರು ಮಾಡುವ ಕೆಲಸಕ್ಕೆ ನೀವು ಕೋಟಿ ಕೊಟ್ಟರೂ ಸಾಕಾಗಲ್ಲ, ನೆನಪಿಡಿ. ಇದು ಛತ್ತೀಸ್ಗಢದ ಬಿಲಾಸ್ಪುರದ NIA ನ್ಯಾಯಾಲಯವು ಭಗಿನಿ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ಗೆ ನೀಡಿದ ಜಾಮೀನನ್ನು ನಾವು ಸ್ವಾಗತಿಸುತ್ತೇವೆ. ಅವರ ಜೈಲುವಾಸದ ಸಮಯದಲ್ಲಿ ಅವರು ಎದುರಿಸಿದ ಅನ್ಯಾಯವನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಅವರ ವಿರುದ್ಧದ ಆರೋಪಗಳು ಆಧಾರರಹಿತವಾಗಿದ್ದವು. ಅವರ ವಿರುದ್ಧದ ಆರೋಪ ಪಟ್ಟಿಯನ್ನು ರದ್ದುಗೊಳಿಸಬೇಕು, ರದ್ದುಗೊಳಿಸಬೇಕು. ನಮ್ಮ ಸಂವಿಧಾನವು ಖಾತರಿಪಡಿಸಿದಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೌಲ್ಯವನ್ನು ನಾವು ಗುರುತಿಸಬೇಕು. ಅವರಿಗೆ ನ್ಯಾಯವನ್ನು ಪೂರ್ಣವಾಗಿ ಪೂರೈಸುವವರೆಗೂ ನಾವು ಇಲ್ಲಿ ನೆರೆದಿರುವ ಭಗಿನಿಯರು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಎದೆ ತಟ್ಟಿ ಹೇಳುತ್ತೇವೆ. ನಮ್ಮದು ಅಗಲ, ಭಾರತ ದೇಶದಷ್ಟು ಅಗಲ. ನಮ್ಮದು ಉದ್ದ, ಭಾರತ ದೇಶದಷ್ಟು ಉದ್ದ. ನಾವು ಭಗಿನಿಯರು ಹೆದರುವುದಿಲ್ಲ, ನಿಮ್ಮ ಹೆದರಿಕೆಗೆ ಅಂಜುವುದಿಲ್ಲ. ಕ್ರಿಶ್ಚಿಯನ್ ಸಮುದಾಯ ಎಂದರೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆಯುತ್ತಿರುವ ಸಮುದಾಯ. ನಮ್ಮ ಹೋರಾಟ ನಿರಂತರ. ಈ ಸಂದೇಶ ನಿಮಗೆಲ್ಲರಿಗೂ ತಲುಪಲಿ ಎಂಬುದು ನಮ್ಮೆಲ್ಲರ ಆಶಯ. ಜೈ ಭಾರತ ಮಾತೆ, ಜೈ ಭಾರತ ಮಾತೆ, ಜೈ ಭಾರತ ಮಾತೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಸಿಸ್ಟರ್ ಸೆವೆರಿನ್ ಮೆಣಿಜೆಸ್ ಇವರಿಗೂ ಧನ್ಯವಾದಗಳು. ದಯಮಾಡಿ
ಎಲ್ಲ ಸಹೋದರ ಸಹೋದರಿಯರು ಇಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಬಾರದಾಗಿ ತಮ್ಮಲ್ಲಿ ವಿನಂತಿ. ದಯಮಾಡಿ ಹಿಂದೆಗಡೆ ಬೇಕಾದಷ್ಟು ಜಾಗವಿದೆ, ಇಲ್ಲಿ ತಾವುಗಳು ದಯಮಾಡಿ ಹಿಂದೆ ಹೋಗುವುದು ಹಾಗೂ ನಮ್ಮ ಇಲ್ಲಿನ ಏಕತೆಯನ್ನು ಪ್ರದರ್ಶಿಸುವುದು. ದಯಮಾಡಿ ಅಲ್ಲಿ ಬೇಕಾದಷ್ಟು ಸ್ಥಳವಿದೆ, ದಯಮಾಡಿ ಅಲ್ಲಿ ಮುಂದೆ ಹೋಗಿ ತಾವುಗಳು ಸಹಕರಿಸುವುದು. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಮಂಗಳೂರು, ಇದರ ಅಧ್ಯಕ್ಷರಾದಂತ ಫಾದರ್ ಡೊಮಿನಿಕ್ ವಾಸ್ ಅವರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರಿಯರೇ, ಇವತ್ತು ನಮಗೆಲ್ಲರಿಗೆ ಒಂದು ಕರಾಳ ದಿನ. ಹೌದು, ಯಾಕೆ ಕರಾಳ ದಿನ? ಯಾಕೆಂದರೆ ಈ ಭಾರತವನ್ನು ಎಲ್ಲ ಕ್ರೈಸ್ತರು ಪ್ರೀತಿಸುತ್ತಾರೆ. ಒಂದು ಕೈಯಲ್ಲಿ ನಮ್ಮ ಬೈಬಲ್ ಮತ್ತು ಇನ್ನೊಂದು ಕೈಯಲ್ಲಿ ಏನಿದೆ ನಮ್ಮಲ್ಲಿ? ಭಾರತದ ಸಂವಿಧಾನ. ಪ್ರತಿಯೊಬ್ಬ ಕ್ರೈಸ್ತರು ಬೈಬಲ್ ಮತ್ತು ಭಾರತದ ಸಂವಿಧಾನ, ನಾವು ಮಣ್ಣಿನ ಮಕ್ಕಳು, ಭಾರತದ ಮಕ್ಕಳು. ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಪ್ರತ್ಯೇಕವಾಗಿ ನಿರ್ಗತಿಕರು, ಬಡವರು, ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ. ಇದು ನಮಗೆಲ್ಲರಿಗೆ ನೋವಿನ ಸಂಗತಿ. ನಾಳೆ ಅಲ್ಲಿ ಆಯಿತು, ನಾಳೆ ಇಲ್ಲಿ. ನೋಡಿ, ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದೆವು, ನಿಮಗೆಲ್ಲರಿಗೆ ಗೊತ್ತಿದೆ. ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ, ಚರ್ಚ್ಗಳಿಗೆ ಬಂದು ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು. ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ? ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ. ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ, ನಾವು ಎಲ್ಲರನ್ನು ಇವತ್ತು ಸಹ ಗೌರವಿಸುತ್ತೇವೆ. ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು? ಅದೇ ಇಬ್ಬರು ಸಿಸ್ಟರ್ಸ್, ಅವರಿಗೆ 2 ಆರೋಪಗಳನ್ನು, ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ 2 ಆರೋಪಗಳನ್ನು ಹಾಕಿದರು. ಒಂದು ಮತಾಂತರ ಮಾಡಿದರು, ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ನೋಡಿ, ಮೊನ್ನೆ ತಾನೇ NDTVಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು? ಈ ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ 3 ಮಹಿಳೆಯರು, ಅವರು ಹೆಸರು ಕುಮಾರಿ ಲಲಿತಾ ಉಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ. ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು, ಮತಾಂತರ ಆಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ? 10 ವರ್ಷಗಳ ಮುಂಚೆ. ಆದ್ದರಿಂದ ಹೇಗೆ ಮತಾಂತರ ಆಗುವುದು? ಎರಡನೇದಾಗಿ ಆ ಬಂಧನ್ ಕಾರತ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ CPIM ಲೀಡರ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ಸ್ ಸಂತರು, ಪವಿತ್ರರು, ನಮಗೆಲ್ಲರಿಗೆ ಪವಿತ್ರರು. ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ. ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಈ ಸಂತರಿಗೆ ಇಂತಹ ಈ ವೇಷವಾಟಿಕೆಗೆ ಆ ಹುಡುಗಿಯರನ್ನು ಅವರು ಕೊಂಡೋಗಲಿಕ್ಕೆ ಸಾಧ್ಯನಾ? ಅವರೇ ಕೇಳುತ್ತಾರೆ. ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು. ಮತ್ತು ಬಂಧನ್ ಕಾರಂತ್ ಅವರು ಹೇಳುತ್ತಾರೆ, ಮಲಗಲು ಅವರಿಗೆ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು. ಇಷ್ಟು ಮಾತ್ರವಲ್ಲ, ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು. ತುಂಬಾ ಕಷ್ಟದಲ್ಲಿ ಅವರು ಇದ್ದರು. 9 ದಿನ ಆ ಜೈಲು ವಾಸ, ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಯಾತಕ್ಕಾಗಿ? ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು. ಅವರು ಆ ಬಡ ಜನರು ನಾರಾಯಣಪುರದಲ್ಲಿದ್ದ ಆ 3 ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ನರ್ಸಿಂಗ್, ಇಬ್ಬರನ್ನು ನರ್ಸಿಂಗಿಗೆ, ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ ನಲ್ಲಿ ಕೆಲಸವನ್ನು ಕೊಟ್ಟು 10,000 ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು. ಇಂತಹ
ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ನ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮಾ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ, ಅವರು ಮೈನರ್ಸ್ ಅಲ್ಲ, ಅವರು ಮೇಜರ್ಸ್, 18 ವರ್ಷದ ಮೇಲಿನವರು, ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು. ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟರ್ಸ್ ಅನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ ನಾವೇ ಇವತ್ತು ಕೇಳಬಹುದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಈ ಸಿಸ್ಟರ್ಸ್ಗೆ ಇವತ್ತು 9 ದಿನಗಳ ಕಾರಾಗೃಹದ ನಂತರ ಬೇಲ್ ಸಿಕ್ಕಿರಬಹುದು. ಆದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ, ಅವರ ಮುಖಾಂತರ ನಮಗೆಲ್ಲರಿಗೆ ಎಷ್ಟು ನೋವಾಗಿದೆ. ಇವತ್ತು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಕನ್ಯಾಸ್ತ್ರೀಯರು ನೀವು ಸೇರಿದ್ದೀರಾ. ಎಷ್ಟೋ ಕನ್ಯಾಸ್ತ್ರೀಯರು ನಮ್ಮ ಮಧ್ಯೆ ನಾವು ನೋಡುತ್ತೇವೆ. ಇಲ್ಲಿ ಮಂಗಳೂರಿನಲ್ಲಿ ಮೊದಲು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಕಾಲೇಜುಗಳು ಇದ್ದವು? ಮೊದಲು ಅಲೋಷಿಯಸ್ ಮತ್ತು ಸೈಂಟ್ ಆಗ್ನೆಸ್ ಇದೆ 3, ಮತ್ತು ಗವರ್ಮೆಂಟ್ ಕಾಲೇಜ್. ಎಲ್ಲರಿಗೆ ಶಿಕ್ಷಣ ಕೊಟ್ಟವರು ಮೊದಲು ಎಲ್ಲ ಕಲಿತದ್ದು ನಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ. ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ ಮೊದಲಿಂದ ಇತ್ತು ನೋಡಿ. ಆರೋಗ್ಯ ಮತ್ತು ಶಿಕ್ಷಣ ಎಲ್ಲರಿಗೆ ಕೊಟ್ಟದ್ದು ನಮ್ಮ ಕ್ರೈಸ್ತರು. ಇದು ಮಾತ್ರವಲ್ಲ, ನೀವು ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ಎಷ್ಟು ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಸಹ ಹಿಂದೂಯಿಸಂ ಕಲಿತಿದ್ದೇನೆ, ನನಗೆಲ್ಲ ಗೊತ್ತಿದೆ. ನಮ್ಮ ತತ್ವಶಾಸ್ತ್ರ ಎಲ್ಲ, ವೇದ ಉಪನಿಷತ್ ಎಲ್ಲವನ್ನು ನಮ್ಮ ಭಾರತಕ್ಕೆ ಬಂದು ಮ್ಯಾಕ್ಸ್ ಮ್ಯೂಲ್ಲರ್ ಎಂಬ ದೊಡ್ಡ ಬರಹಗಾರ ಅವರು ಬಂದರು ಮತ್ತು ಎಲ್ಲ ಧರ್ಮಗಳ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸಿ ಅವರು 50 ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಎಂದು ಅವರು ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅವರು ಬರೆದರು. ಮತ್ತು ಇದು ಮಾತ್ರವಲ್ಲ, ನೀವು ಹಾಗಾದ್ರೆ ಈ ಕೇಂದ್ರದಲ್ಲಿದ್ದ ಮಂಗನಿಗೆ ಇದು ಕಾಣುದಿಲ್ವಾ? ಯಾಕೆ ಕಾಣುದಿಲ್ಲ? ಯಾಕೆ ಅವರಿಗೆ ಕನ್ನಡಕ್ಕೆ ಕಣ್ಣಿಲ್ವಾ, ಕಿವಿಲ್ವಾ, ಬಾಯಿಲ್ವಾ? ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು, ಕೇರಳದ ಎಂಪಿಗಳು ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ರು. ಅದೇ ರೀತಿ ವಂದನಾ ಕ್ಯಾರೆಟ್ ಹಾಗೇನೆ ಜಾನ್ ಬ್ರಿಟ್ಟಸ್ ಅವರು ಜೈಲಿಗೆ ಹೋಗಿ, ಹಾಗೇನೆ ಕೇರಳದ 5 ಎಂಪಿಗಳು ಜೈಲಿಗೆ ಹೋಗಿ ಅವರು ಹೋರಾಟ ಮಾಡಿದ್ರು. ಇದರ ಹೋರಾಟದ ಫಲವಾಗಿ ತಾತ್ಕಾಲಿಕವಾಗಿ ನಮಗೊಂದು ರಿಲೀಫ್ ಸಿಕ್ಕಿದೆ. ಈಗ ತಾನೇ ರಾಯ್ ಕಾಸ್ಟಲಿನ್ ಅವರು ಹೇಳಿದ್ರು, ಇದು ನಾವು ಸೆಲೆಬ್ರಿಟಿ ಮಾಡುದು ಸೆಲೆಬ್ರೇಷನ್ ಅಲ್ಲ, ನಮ್ಗೆ ಸಿಕ್ಕಿದ್ದು ತಾತ್ಕಾಲಿಕ ಬೇಲ್ ಮಾತ್ರ. ಅದು ಸಹ 50,000 ರೂಪಾಯಿ ಬೇಲ್ ಹಣ ಕೊಟ್ಟು ನಮ್ಮ ಕಣ್ಣಿಗೆ, ನಮ್ಮ ದುಃಖಕ್ಕೆ ಸ್ವಲ್ಪ ಒರೆಸಿದ್ದು ಮಾತ್ರ. ಇದು ರಾಜಕೀಯ. ಪ್ರತಿ ಸಾರಿ ಚುನಾವಣೆ ಬರುವಾಗ ಪುಲ್ವಾಮಾ ದಾಳಿ, ಹಾಗೇನೆ ಫಲ್ಗಾಮ್ ದಾಳಿ ಅಥವಾ ಕ್ರಿಶ್ಚಿಯನ್ ಮೇರೆ ದಾಳಿ, ನಾವೆಂದ್ರೆ ಒಂದು ಮುಗ್ಧರು. ನಮ್ಮ ಮುಗ್ಧತೆಯನ್ನು ಪ್ರಶ್ನಿಸಿ ನಮ್ಮನ್ನು ಇವರು ಉಪದ್ರ ಮಾಡುವುದು. ಈಗ ತಾನೇ ಸಿಸ್ಟರ್ ಹೇಳಿದ್ರು, ನಾವು ಒಂದು ಕಿಡಿ ಇಡೀ ದೇಶವನ್ನು ಹುಟ್ಟಿಸುತ್ತದೆ. ಹಾಗೇನೆ ನಾವು ಹರಿಯುವ ಒಂದು ನೀರು, ನಾವೀಗ ಕಟ್ಟಿ ನಿಂತಿದ್ದೇವೆ. ಈ ನರು ನಮ್ಮ ಅಣೆಕಟ್ಟು ಹೊಡೆದು ಹೋದ್ರೆ ನಿಮ್ಮನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತೇವೆ. ಹೆದರಬೇಡಿ, ನೀವು ನೆನೆಸಬೇಡಿ ನಿಮ್ಮನ್ನು ಬಿಡುತ್ತೇವೆ ಅಂತೇಳಿ. ಆದುದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ, ಇಷ್ಟೇ ನಿರಪರಾಧಿಯಾದ ಸಿಸ್ಟರ್ಗಳನ್ನು, ಅವರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ತೆಗೆಯಬೇಕು, ಅವರನ್ನು ನಿರಪರಾಧಿಯಾಗಿ ಸಾಬೀತು ಮಾಡಬೇಕು, ಅವರಲ್ಲಿ ಚಾರ್ಜ್ ಶೀಟ್ ಆಗುವಾಗ ಬಿ ರಿಪೋರ್ಟ್ ಹಾಕಿಸಬೇಕು. ಇದು ನಮ್ಮ ಒತ್ತಾಯ. ಖಾಲಿ ನೀವು ಕಣ್ಣೊರೆಸುವ ಕೆಲಸವನ್ನು ಮಾಡಬೇಡಿ, ಚುನಾವಣೆಗೋಸ್ಕರ ಈ ಕೆಲಸವನ್ನು ಮಾಡಬೇಡಿ. ಆದುದರಿಂದ ಮಾತಾಡ್ಲಿಕ್ಕೆ ತುಂಬಾ ಉಂಟು, ಆದ್ರೆ ನನಗೆ ಕೊಟ್ಟ ಸಮಯ ಮುಗಿತಾ ಬಂತು. ಆದುದರಿಂದ ನಾವು ಈ ಸಮಯದಲ್ಲಿ ನಾನು ಧನ್ಯವಾದವನ್ನು ಹೇಳಲೇಬೇಕು. ಯಾಕೆಂದು ಹೇಳಿದ್ರೆ, ನಮ್ಮ ಕೇರಳದ 5 ಎಂಪಿಗಳು, ವಂದನಾ ಕ್ಯಾರೆಟ್ ರವರು, ಜಾನ್ ಬ್ರಿಟ್ಟಸ್ ರವರು ನಮಗೋಸ್ಕರ
ಲೋಕಸಭೆಯಲ್ಲಿ ಮಾತಾಡಿದ ರಾಹುಲ್ ಗಾಂಧಿ ಮತ್ತು ಅವರ ಪಂಗಡದವರಿಗೆ ನಾನು ಧನ್ಯವಾದ ಹೇಳಬೇಕು. ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಆದ ಅನ್ಯಾಯದಗೋಸ್ಕರ ಸಿಸ್ಟರ್ಗಳು ನಮ್ಮ ಚರ್ಮವನ್ನು ಸುಲಿದು ಅವರಿಗೆ ಚಪ್ಪಲ್ ಮಾಡಿಕೊಟ್ರು. ಅವರು ಕೊಟ್ಟ ತ್ಯಾಗ ಬಲಿದಾನ ಕಡಿಮೆನೆ. ಅವರು ಯಾರು ದುಃಖದಲ್ಲಿದ್ದಾರೆ ಅವರ ಕಣ್ಣನ್ನು ಒರೆಸುವ ಒಂದು ಜನಾಂಗದವರು. ಮನೆ ಮಠವನ್ನು ಬಿಟ್ಟು ದೇಶಕ್ಕಾಗಿ ಹೋರಾಡುವವರು, ದೇಶದ ನ್ಯಾಯಕ್ಕಾಗಿ ಹೋರಾಡುವವರು, ದೀನ ದಲಿತರಿಗೋಸ್ಕರ ಕೆಲಸ ಮಾಡುವವರು. ಆದುದರಿಂದ ನೀವು ಈಸ್ಟರ್ಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಮುಂದಿನ ದಿನದಲ್ಲಿ ಬಿ ರಿಪೋರ್ಟ್ ಆಗಿ ಸಿಸ್ಟರ್ಗಳನ್ನು ನಿರಪರಾಧಿಯೆಂದು ಸಾಬೀತು ಮಾಡುವವರೆಗೆ ನಾವು ಹೋರಾಟವನ್ನು ನಿರಂತರ ಮಾಡಬೇಕೆಂದು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರಿಸ್ತರ ಮೇಲೆ ನಡೆಯುವ ದಾಳಿಗೆ, ಕ್ರಿಸ್ತರ ಮೇಲೆ ನಡೆಯುವ ದಾಳಿಗೆ ಕ್ರಿಸ್ತ ಜನರಿಗೆ ಬೇಕು ರಕ್ಷಣೆ, ಬೇಕೇ ಬೇಕು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಆಲ್ವಿನ್ ಡಿಸೂಜರ್ ಅವರಿಗೆ ಧನ್ಯವಾದಗಳು. ಈಗ ಈ ಪ್ರತಿಭಟನೆಯಲ್ಲಿ ಬಂದಂತ ತಮಗೆಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಉದ್ದೇಶಿಸಿ ಮಾತನಾಡಿದವರು ನಮ್ಮ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಇಲ್ಮಾ ಮುತ್ತಿರವರು. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಸೋಜರ್ ಅವರು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲ ಜನರಿಗೆ ಸರ್ವರಿಗೂ ಧನ್ಯವಾದ ಸಮರ್ಪಿಸಿದ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾದಂತ ಶ್ರೀಮತಿ ವಿಲ್ಮಾ ಮುತ್ತೂರ್ ಅವರಿಗೆ ಧನ್ಯವಾದಗಳು. ಜನ ಜನ ಮನ ಅಧೀನ ಪ್ರತಿಭಟನೆ ಇಲ್ಲಿ ಆರಂಭಗೊಳ್ಳಿದ್ದು, ಅದರ ಮೊದಲು ಸ್ಲೋಗನ್ ಅನ್ನು ಜೋರಾಗಿ ಎಲ್ಲರೂ ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಜಿಂದಾಬಾದ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಜಿಂದಾಬಾದ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ದಾಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಕ್ರಿಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ಜನರಿಗೆ ರಕ್ಷಣೆ ಬೇಕು. ಸಾಧ್ಯಕ್ಕೂ